ನಮಸ್ಕಾರ ವೀಕ್ಷಕರೇ. ಮನುಷ್ಯ ಹಾಗೂ ಮಾನವೀಯತೆಯನ್ನು ಸೋಲಿಸುವ ಶಕ್ತಿ ಇನ್ನೊಂದಿಲ್ಲ. ಅದರಲ್ಲೂ ಮೂಕ ಪ್ರಾಣಿಗಳನ್ನು ಪ್ರೀತಿಸುವುದರ ಮೂಲಕ ಸಾಕಷ್ಟು ಪುಣ್ಯ ಸಂಪಾದನೆಗೆ ದಾರಿಯಂತಾಗಿದೆ. ಅಂತಹ ಒಂದು ಮೂಕ ಪ್ರಾಣಿಗಳನ್ನು ಪ್ರೀತಿಸುವಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಭೇಟಿಯಾಗೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ವಿದ್ಯಾರಾಣಿ ಮೇಡಮ್ ಅವರು. ನಾನು ಆಗಲೇ ಹೇಳ್ತಾ ಬಂದೆ, ಮೂಕ ಪ್ರಾಣಿಗಳನ್ನು ಪ್ರೀತಿಸುವುದಂದರೆ ಅದರಲ್ಲಿ ಸಿಗುವಂಥ ಒಂದು ಸುಖನೇ ಬೇರೆ ಇರ್ತದೆ. ಅಂದರೆ ಅದರ ಪ್ರೀತಿ ಯಾಕೆಂತ ಹೇಳಿದರೆ ಇಡೀ ದಿವಸ ಅದರ ಒಟ್ಟಿಗೆ ಒಂದು ಕಳೆಯುವುದಂತ ಹೇಳಿದರೆ ಅದು ಎಲ್ರಿಗೂ ಸಿಗುವುದಿಲ್ಲ. ವಿದ್ಯಾರಾಣಿ ಮೇಡಮ್ ಅವರು ಹಲವು ವರ್ಷಗಳಿಂದ ಪ್ರಾಣಿಗಳನ್ನು ಪ್ರೀತಿಸ್ತಾ ಬಂದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ತಾವು ಎಷ್ಟು ವರ್ಷಗಳಿಂದ ಈ ನಮ್ಮ ಪ್ರಾಣಿಗಳನ್ನು ನೀವು ಸಾಕ್ತಾ ಇದ್ದೀರಿ? 18 ಇಯರ್ಸ್ ಮೇಲೆ ಆಯ್ತು ಈಗ. 18 ಇಯರ್ಸ್ ಮೇಲೆ ಅಂತ ಹೇಳಿದ್ರೆ ನೀವು ಬಾಲ್ಯದಿಂದ ನಿಮಗೆ ಅಂದರೆ ಆಮೇಲೆ ಪೆಟ್ ಲವರ್. ನನಗೆ ಪ್ರಾಣಿ ಹೇಳಿದ್ರೆ ತುಂಬ ಇಷ್ಟ. ಅದು ಸಹ ಸ್ವಲ್ಪ ಬೆಕ್ಕು ಜಾಸ್ತಿ ಇಷ್ಟ. ಯಾಕಂದರೆ ಬೆಕ್ಕನ್ನು ಒಳಗೆ ಸಾಕೋದು ನೀವು, ಮತ್ತು ದೇ ಆರ್ ಲೈಕ್ ವೆರಿ ಕ್ಲೀನ್. ಸೊ ನನಗೆ ಗೊತ್ತಿದ್ದ ಹಾಗೆ ಒಂದು ಬೇಕು ಹೊರಗಿಂದ ಬಂದಿತ್ತು. ಹೊರಗೆ ಯಾವ್ದು ಬಂದು ಸಹ ನಾವು ಸಾಕ್ತೇವೆ. ಸೊ ಆವಾಗ ಮಳೆಗಾಲ ಆಗಿತ್ತು, ಅದನ್ನು ಒಳಗೆ ತಗೊಂಡು ಬಂದೆ. ಸೊ ಅದೇ ಮರಿ ಹಾಕ್ತಾ ನಮ್ಮ ಮನೆಯಲ್ಲಿ ಈಗ ಆಯಿತು. 25 ತನಕ ಬರ್ತದೆ, ಪುನಃ ಹೋಗ್ತದೆ, ಸಾಯ್ತದೆ. ಕೆಲವು ಬೇಕು ದೇ ಹ್ಯಾವ್ ಶಾರ್ಟ್ ಲೈಫ್. ಹೌದು. ಸೊ ನಾಯಿ ಹಾಗೆ ಅವರೆಲ್ಲ ತುಂಬ ಇದಾಗೋದಿಲ್ಲ. ಸೊ 25 ತನಕ ಬರ್ತದೆ, ಮತ್ತು ಪುನಃ ಹೋಗ್ತದೆ, ಕೆಲವು ಪುನಃ ಆ್ಯಡ್ ಆಗ್ತದೆ. ಹಾಗೆ ಬೇಕು ನಮ್ಮ ಮನೇಲಿ ತುಂಬ ಉಂಟು. ಆ್ಯಂಡ್ ಐ ಟೇಕ್ ಕೇರ್ ಆಫ್ ದೆಮ್ ಇನ್ ಅ ಡಿಫ್ರೆಂಟ್ ವೇ. ಸಾಧಾರಣ ಯಾರು ಇಷ್ಟು ಒಳ್ಳೆ ಮಾಡಿ ಬೆಕ್ಕನ್ನು ನೋಡ್ಕೊಳ್ಳೋದಿಲ್ಲ. ಬೆಕ್ಕನ್ನು ಸಾಕ್ತಾರೆ ಎಲ್ಲರೂ ಸಹ, ಬಟ್ ಅಷ್ಟೇ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡ್ತದೆ ಬೇಕು ಸಾಕುವಾಗ. ನಾನೊಂದು ಸ್ಪೆಷಲ್ ಆಗಿ ಅವರಿಗೆ ಬೆಡ್ ಸಪ್ರೇಟ್ ಮಾಡಿ ಇಡ್ತಾನೆ. ಅವರಿಗೆ ಯಾವುದೋ ಸಪ್ರೇಟ್ ರೂಮ್ ಇದೆ, ಅವರಿಗೆ ಯಾವುದೋ ಸಪ್ರೇಟ್ ಕ್ಯಾಟ್ ಫುಡ್, ಡಿಫ್ರೆಂಟ್ ಬೆಕ್ಕಿಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟ್ ಫುಡ್ ಬೇಕು. ಹಾಗೆ ನನಗೆ ಐ ಲವ್ ಇಟ್. ಸೊ ನನಗೇನು ತುಂಬ ಕಷ್ಟ ಅಂತ ಕಾಣೋದಿಲ್ಲ. ಈಗ ಏನಂತ ಹೇಳಿದರೆ, ಈಗ ಕೆಲವರಿಗೆ ಒಂದು ಬೆಕ್ಕು ಸಾಕೋದು ಅಂತ ಹೇಳಿದರೆ ಕಷ್ಟ. ಅಂದರೆ ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ಮನೆಯಲ್ಲಿ ಅದು ಸಾಕೋದಂತ ಕಷ್ಟ. ನೀವೀಗ ಮನೆಯಲ್ಲಿ 25ರಿಂದ 30 ಬೆಕ್ಕುಗಳನ್ನು ನೀವು ಸಾಕ್ತಿದ್ದೀರಿ. ಸೊ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ ಅದನ್ನೆಲ್ಲ? ಮ್ಯಾನೇಜ್ ಅಂದರೆ ಇಟ್ಸ್ ರುಟೀನ್. ಈಗ ನಾನು ಆ್ಯಕ್ಚುಲಿ ಒಂದು 15 ಡೇಸ್ ಇಲ್ಲದೆ ಒಳಗೆ ತುಂಬ ಬೇಕಿತ್ತು. ಈಗ ಒಂದು 15 ಡೇಸಿಂದ, ಯಾಕಂದರೆ ಮೈ ಮಾಮ್ ಇಸ್ 75+. ಅವರಿಗೆ ನನಗೆ ಕಷ್ಟ ಆಗ್ತಂದಿಲ್ಲ. ನನಗೆ ಹೊರಗೆ ಹೇಳಿದ್ರೆ ಹೊರಗೆ ಬಿಡ್ತಾ ಇಲ್ಲ. ಸೊ ಅವ್ರದ್ದಾದ ಸಪ್ರೇಟ್ ರೂಮ್ ಇದೆ, ಅಲ್ಲಿ ಲೈಟ್ ಫ್ಯಾನ್ ಎಲ್ಲ ಉಂಟು. ಸೊ ಅಲ್ಲಿ ಶಿಫ್ಟ್ ಮಾಡಿದ್ದಾನೆ. ಮತ್ತು ಮಾರ್ನಿಂಗ್ ನನ್ನ ಬ್ರದರ್ ಹಾಕ್ತಾರೆ. ಬೆಳಿಗ್ಗೆ ಒಂದು 2 ಅವರ್ಸ್ ಹೊರಗೆ ಬಿಡ್ತೇವೆ ನಾವು. ಹೊರಗೆ ಅಂದರೆ ಹೊರಗೆ ತೋಟದಲ್ಲಿ ಬಿಡೋದಿಲ್ಲ, ಯಾಕಂದರೆ ಅವ್ರು ಒಳಗೆ ಸಾಕಿದಬೇಕು ಅದನ್ನೆಲ್ಲ. ಸೊ ಅದಕ್ಕೆ ಇದು ಉಂಟು, 2 ಅವರ್ಸ್ ಹೊರಗೆ ಬಿಡ್ತಾರೆ. ಮತ್ತು ಅದೆಲ್ಲ ಸ್ಯಾಂಡ್ ಪಾಟಿ ಮಾಡಲಿಕ್ಕೆಲ್ಲ ಬಿಟ್ಟು ಊಟ ಹಾಕಿ ಪುನಃ ಕ್ಯಾಟ್ ಫುಡ್ ಆ್ಯಂಡ್ ಕರ್ಟ್ರಸ್ ಇಟ್ಟು ಅವ್ರದ್ದು ಲಿಟರ್ ಬಾಕ್ಸ್ ಇದೆ. ಲಿಟರ್ ಬಾಕ್ಸ್ ಎಕ್ಸ್ಪೆನ್ಸಿವ್ ಲಿಟರ್ ಬಾಕ್ಸ್ ಅಲ್ಲ, ನಾವು ಸ್ಯಾಂಡನ್ನೇ ಬಾಕ್ಸಲ್ಲೇ ಹಾಕಿ ಅದನ್ನು ಇಡ್ತಾರೆ. ಮತ್ತು 4:30, 5 o'clock ಪುನಃ ನಾನು ಬಿಡ್ತೇನೆ ಅದನ್ನು. ಸೊ ಈವ್ನಿಂಗ್ ಸಹ 2 ಅವರ್ಸ್ ನಾನು ನೋಡ್ಕೊಳ್ತೇನೆ. ಮತ್ತು ಪುನಃ ನೈಟ್ ಅದರದೇ ರೂಮ್ ಇದೆ. ಸೊ ದೇ ಆರ್ ಹ್ಯಾಪಿ. ಈಗ ನಮಗೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ತದೆ. ಇಟ್ಸ್ ನಾಟ್ ಲೈಕ್ ಆರ್ಡಿನರಿ ನಾವು ಅನ್ನ ಹಾಕ್ತೇವೆ ಹೊರಗೆ ಬಿಡ್ತೇವೆ, ಹಾಗೆ ನಾನು ಬಿಡೋದಿಲ್ಲ. ಐ ಟೇಕ್ ಕೇರ್ ಆಫ್ ದೆಮ್ ಲೈಕ್ ಒಂದು ಸಣ್ಣ ಮಕ್ಕಳನ್ನು ನೋಡಿದಾಗೆ ನಾನು ನೋಡ್ತೇನೆ, ಪ್ರೀತಿಯಿಂದ ನೋಡ್ತೇನೆ. ಅವರಿಗೆ ಅದು ಬೆಡ್ ನಾನು ಮದರ್ ಕೇರಿಂದ ತರೋದು. ಯಾರು ಮಕ್ಕಳಿಗೆ ಮಲಗಲಿಕ್ಕೆ ಬೆಡ್ ತರ್ತಾರಲ್ಲ, ಸೊ ಅಲ್ಲಿಂದ ನಾನು ಬೆಡ್ ತಗೊಂಡು ಬರ್ತೇನೆ. ಅವರಿಗೆ ಅದರ ರಗ್ ಇದೆ, ಅವರದೇ ಮ್ಯಾಟ್ ಇದೆ. ಹಾಂ, ಅವರದೆಲ್ಲ ಶ್ಯಾಂಪೂ ಇದಕ್ಕೆ ಆಗೋದಿಲ್ಲ, ಪರ್ಷನ್ನಿಗೆ ಸ್ನಾನ ಮಾಡಿಸ್ಲಿಕ್ಕೆ ಆಗ್ತದೆ. ಸೊ ಇವರಿಗೆಲ್ಲ ಆಗಲಿ ಕೋಮ್ ಮಾಡಲಿಕ್ಕೆ ಅವರದ್ದು ಕೋಮ್, ಮತ್ತು ಕಿಟನ್ ಇದು ಬೇರೆ ಕ್ಯಾಟ್ ಫುಡ್, ಒಂದು 4-5 ವೆರೈಟಿದು ಕ್ಯಾಟ್ ಫುಡ್ ತರ್ತೇನೆ ನಾನು. ಹುಷಾರಿಲ್ಲದಿದ್ದರೆ ಸ್ವಲ್ಪ ಹೈ ಪ್ರೋಟೀನ್ ಬೇಕು ನನಗೆ. ಸೊ ಹುಷಾರಿಲ್ಲದ ಬೇಕಂದು ಪುನಃ ಒಳಗೆ ತಗೊಂಡು ಬರ್ತಾನೆ. ಅದು ಹುಷಾರಾದಿಂದ ಪುನಃ ಅವರಿಗೆ ರೂಮಲ್ಲಿ ಶಿಫ್ಟ್ ಮಾಡಿ. ಒಳಗೆ ಅವರಿಗೆ ಸಹ ಸ್ವಲ್ಪ ಕಷ್ಟ ಆಗ್ತದಲ್ಲ, ಬೇಜಾರಾಗ್ತದೆ ಅವರಿಗೆ ಸಹ. ಹೊರಗೆ ಆಡಲಿಕ್ಕೆಲ್ಲ ಸಿಗ್ತದೆ. ಮತ್ತು ಇಲ್ಲಿ ಡೋರ್ ಉಂಟು, ಸೊ ಅಲ್ಲಿಂದ ನೋಡ್ತಾ ಇರ್ತಾರೆ. ಅದು ಡೋರ್ ಹಿಡಿದ್ರೆ ನಾನು ಜಸ್ಟ್ ರೂಮಲ್ಲೇ ಹಾಕೋದಿಲ್ಲ, ಅದಕ್ಕೆ ಮಾಸ್ಕಿಟೋ ನೆಟ್ ಇದೆ. ಯಾಕಂದರೆ ಅವರಿಗೆ ಮಾಸ್ಕಿಟೋ ಕಚ್ಚಬಾರ್ದಲ್ಲ, ಮಾಸ್ಕಿಟೋ ನೆಟ್ ಇದೆ.
ಮತ್ತು ಹಿಂದಿಯಲ್ಲಿ ಈಗ ಒಂದು ರೂಮ್ ಇದೆ, ಅಲ್ಲಿ ಮೇಲೆ ಸ್ವಲ್ಪ ಗ್ಯಾಪ್ ಬರ್ತದೆ. ಸೊ ನಾನು ನೈಟ್ ಹೋಗಿ ಮಾಸ್ಕಿಟೋ ಕಾಯಿಲ್ ಇಡ್ತೇನೆ, ಅಲ್ಲಿಂದ ಸ್ವಲ್ಪ ಗ್ಯಾಪಲ್ಲಿ ಮಾಸ್ಕಿಟೋ ಬರ್ತದೆ ಅಂತೇಳಿ. ಸೊ ಐ ಟೇಕ್ ಕೇರ್ ಆಫ್ ದೆಮ್. ಒಂದು ಮಕ್ಕಳನ್ನು ನಾವು ಎಷ್ಟು ನೋಡ್ತೇವೆ, ಒಂದು ಮನುಷ್ಯರನ್ನು, ಹಾಗೆ ನಾನು ಕೇರ್ ಮಾಡಿ ನೋಡ್ತೇನೆ. ಬಿಕಾಸ್ ದೇ ಗಿವ್ ಜಸ್ಟ್ ಅನ್ಕಂಡೀಷ್ನಲ್ ಲವ್. ನೀವು ಮನುಷ್ಯರಿಗೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇವ್ರು ಎಷ್ಟು ಮಾಡಿದ್ರೆ ತುಂಬ ಪ್ರೀತಿಯಲ್ಲಿ ನಮಗೆ ಸಹ ಒಂದು ರೆಸಿಪ್ರೋಕೇಟ್ ಮಾಡ್ತದೆ. ವಿದ್ಯಾರಾಣಿ ಮೇಡಮ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದರೆ ಅವರು ಫ್ಯಾಷನ್ ಲೋಕದಲ್ಲೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ನಾನು ಕೇಳಪಟ್ಟ ಹಾಗೆ ಅವರು ಮಣಿಪಾಲ್ ಮಿಸ್ ಮಣಿಪಾಲ್ ಅಲ್ವಾ, ಈ ಒಂದು ಫ್ಯಾಷನ್ ಶೋವನ್ನು ಆಯೋಜಿಸಿದ್ರು. ಅದರ ಬಗ್ಗೆ ಅವರೊಂದರಲ್ಲಿ ಮಾತಾಡುವ. ಮೇಡಮ್, ಅದು ಮಿಸ್ ಮಣಿಪಾಲ್ ನೀವು ಆಯೋಜನೆಯನ್ನು ಮಾಡಿದ್ರಿ, ತುಂಬ ವರ್ಷಗಳಾಯಿತು. ಆವಾಗ ಫ್ಯಾಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ ಅಂತ ನನಗೆ ಕೂಡ ಅನಿಸ್ತಾ ಇದೆ. ಸೊ ಆ ಟೈಮಲ್ಲಿ ನಿಮಗೆ ಹೇಗೆ ಬಂತು ಫ್ಯಾಷನ್ ಶೋ ಮಾಡಬೇಕಂತ? ಫ್ಯಾಷನ್ ಶೋ ಮಾಡೋದೊಂದು ಡ್ರೀಮ್ ಇತ್ತು ನನಗೆ. ಆ ಟೈಮಲ್ಲಿ ಯಾರು ಸಹ ಹಾಗೆ ಮಾಡ್ತಿದ್ರು, ಜಸ್ಟ್ ಡ್ಯಾನ್ಸ್ ಕಾಂಪಿಟಿಷನ್ ಅದೆಲ್ಲ ಹೇಳ್ತಿದ್ರು. ಫ್ಯಾಷನ್ ಶೋಗೆ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ, ಅಷ್ಟು ಐಡಿಯಾಸೇ ಇರ್ತಿರಲಿಲ್ಲ ಆ ಟೈಮಲ್ಲಿ. ಆ್ಯಂಡ್ ಐ ಹ್ಯಾಡ್ ಮೈ ಬುಟೀಕ್ ಆ ಟೈಮಲ್ಲಿ. ಆ್ಯಂಡ್ ಐ ಹ್ಯಾಡ್ ಲಾಟ್ ಆಫ್ ಮಾಡಲಿಂಗ್ ಆಫರ್ಸ್ ಆ್ಯಂಡ್ ಫಿಲ್ಮ್ ಆಫರ್ಸ್. ಐ ಡೋಂಟ್ ಲೈಕ್ ಟು ಆ್ಯಕ್ಟ್ ಆರ್ ಬೀಯಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮರಾ. ಐ ಆಮ್ ಅ ಪರ್ಸನ್ ಟು ಬಿ ಬಿಹೈಂಡ್ ಕ್ಯಾಮರಾ. ಸೊ ಐ ಥಾಟ್ ವೈ ನಾಟ್, ಯಾವಾಗ ಸಹ ಯಾರು ಮಾಡೋದನ್ನೇ ನಾವು ಮಾಡಬೇಕು. ಆ್ಯಂಡ್ ಐ ಹ್ಯಾಡ್ ಐಡಿಯಾ. ಸೊ ಲೋಕಲ್ಸ್ ಎಲ್ಲ ಸಪೋರ್ಟ್ ಮಾಡಿದರು. ವಿ ಡಿಡ್ ವೆರಿ ನೈಸ್, ಒಳ್ಳೆ ಆಗಿತ್ತು ಅದು ಫ್ಯಾಷನ್ ಶೋ. ಸೊ ಮಿಸ್ ಮಣಿಪಾಲ್ ಯಾರಾಗಿದ್ದಾರೆ ಈಗ, ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರ ಮಿಸಸ್ ಪಲ್ಲವಿ ಶೆಟ್ಟಿ. ಸೊ ದ್ಯಾಟ್ ವಾಸ್ ವೆರಿ ನೈಸ್, ಎವ್ರಿ ಒನ್ ಅಪ್ರಿಷಿಯೇಟೆಡ್. ಒಂದ್ಸತಿ ಮಾಡಬೇಕಂದಿತ್ತು ಆ್ಯಂಡ್ ಐ ಡಿಡ್ ಇಟ್. ಅದೇ ಅಂದರೆ ಫ್ಯಾಷನ್ ಅಂತ ಹೇಳಿದರೆ ನೀವು ನೋಡಿ, ನೀವು ಕೂಡ ಫ್ಯಾಷನೇಬಲ್ ಆಗಿ ಈಗಲೂ ಕಾಣ್ತಿದ್ದೀರಿ. ಐ ಲವ್ ಡ್ರೆಸ್ಸಿಂಗ್. ನನಗೆ ಅದು ಪೋಸ್ ಕೊಡೋದು ಗೊತ್ತು, ಡ್ರೆಸ್ ಮಾಡೋದು. ಈವನ್ ನಾನು ಬುಟಿಕ್ ಸ್ಟಾರ್ಟ್ ಮಾಡುವಾಗ ಉಡುಪಿಯಲ್ಲಿ ಎಂಬ್ರಾಯ್ಡ್ರಿ ಅಂತ ಹೇಳಿ ಯಾರು ಸಹ ಉಡುಪಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ನಾನು. ಸೊ ನನ್ನ ಬುಟಿಕ್ ಓಪನ್ ಮಾಡಿದ್ದು ಸಹ ನಮ್ಮ ಫಿಲ್ಮ್ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಉಪೇಂದ್ರ ಅವರು ಉಡುಪಿಯಲ್ಲಿ. ಸೊ ಆ ಟೈಮಲ್ಲಿ ಆ ವೇಲಿ ಯಾರು ಮಾಡ್ತಿರ್ಲಿಲ್ಲ. ಸೊ ಸಮಥಿಂಗ್ ಡಿಫ್ರೆಂಟ್. ಐ ಲವ್ ಟು ಡೂ ನಿಶ್ ಮಾರ್ಕೆಟ್ ಹೇಳ್ತಾರೆ, ಅದು ಯಾರು ಮಾಡೋದನ್ನೇ ನಾನು ಯೂಶಲಿ ಮಾಡೋದು. ಅಂದರೆ ಈಗ ನಾವು ಅಂದರೆ ಒಂದು ಎಲ್ಲಿಯಾದರೂ ಹೋಗಬೇಕಾದ್ರೆ ನಾವು ಡಿಫ್ರೆಂಟ್ ಆಗಿ ಕಾಣಬೇಕು. ಹೌದು. ಆಮೇಲೆ ಫ್ಯಾಷನ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಗಿ ಉಡುಪಿಯಲ್ಲಿ ಅಷ್ಟು ಯಾರಿಗೆ ಸಹ ಇಂಪಾರ್ಟೆಂಟ್ ಅಂದ್ರೆ ಯಾರು ಆ ಟೈಮಲ್ಲಿ ಕೊಡ್ತಿರ್ಲಿಲ್ವೇನೋ, ನಮಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಆ ಟೈಮಲ್ಲಿ ಕೂಡ ನೀವು ಫ್ಯಾಷನ್ ಅನ್ನ ಮತ್ತೆ ಏನು ಹೇಳಿದ್ರೆ, ಈಗ ಸಹ ನೋಡಿ, ನೀವು ಹೊರಗೆ ಹೋದ್ರೆ ಒಂದು ಸೂಟ್ ತಗೊಳ್ಬೇಕು ಒಂದು ವೆಡ್ಡಿಂಗಿಗೆ, ಅದೊಂದು ಗಾಗ್ರಾ ತಗೊಳ್ಬೇಕು, ಆ ಟೈಮ್ ಸಹ ಒಂದು 25,000 35,000 ಇತ್ತು. ಸೊ ಜನರಿಗೆ ನಾನೊಂದು ಹೊಸ ಕಾನ್ಸೆಪ್ಟ್ ಏನು ಶುರು ಮಾಡಿದೆ ಹೇಳಿದರೆ, ಸೊ ಯೂಶ್ವಲಿ ಎಲ್ಲರಿಗೂ ಸಿಲ್ಕ್, ಆ ಟೈಮಲ್ಲಿ ನಮ್ಮದು ಸಿಲ್ಕ್, ಉಡುಪಿಯಲ್ಲೆಲ್ಲ ಸ್ವಲ್ಪ ಸಿಲ್ಕಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾನೇನು ಹೇಳ್ತಿದ್ದೆ, ಇನ್ಸ್ಟೆಡ್ ಆಫ್ ಬೈಯಿಂಗ್ ಸಿಲ್ಕ್ ಮೆಟೀರಿಯಲ್, ನಿಮ್ಮ ಮಮ್ಮಿದು ಓಲ್ಡ್ ಸಾರಿ ತೆಗೀರಿ, ಓಲ್ಡ್ ಸಾರಿ ಅವ್ರು ಯೂಸ್ ಮಾಡಿದ ಸಾರಿ ತೆಗೀರಿ, ಅದು ಬಾರ್ಡರ್ ಕಟ್ ಮಾಡಿ ಅದಕ್ಕೆ ನಾನು ಎಂಬ್ರಾಯ್ಡ್ರಿ ಮಾಡಿ ಕೊಡ್ತೇನೆ. ಆ್ಯಂಡ್ ಇಟ್ ಈಸ್ ಟು ಲುಕ್ ಲೈಕ್ ನ್ಯೂ ಡ್ರೆಸ್. ಸೊ ಯಾರಿಗೆ ಸಹ ಅದು ಈ ಐಡಿಯಾ ಯಾರಿಗೆ ಸಹ ಬರ್ತಿರ್ಲಿಲ್ಲ. ಅಷ್ಟು ಡಿಫ್ರೆಂಟ್ ಆಗಿರ್ಬೋದು. ಅಂದ್ರೆ ಈಗ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹೊಸ ಬಟ್ಟೆಯನ್ನೇ ಹುಡುಕ್ತಾ ಆದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡರ್ ಮಾಡಿ ಅದರಲ್ಲಿ ಫ್ಯಾಷನ್ ತರುವಂತದ್ದು ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನು ಯಾವಾಗ ಸಹ ವೇಸ್ಟ್ ಮಾಡಬೇಡಿ. ಅದನ್ನ ಹೇಗೆ ಬೇಕು ಆ ರೀತಿಯಾಗಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಹೇಳ್ತಾರೆ. ಇಲ್ಲ, ನಾನು ಅದು ಬಿಟ್ಟೆ. ನನಗೆ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಬೇಕಂತಿತ್ತು. ಸೊ ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡಿದೆ ನಾನು. ಅಲ್ಲಿದು ಜನರದ್ದು ಕಲ್ಚರ್ ಮತ್ತು ಇಲ್ಲಿದ್ದು ಸ್ವಲ್ಪ ನನಗೆ ಕಷ್ಟ ಆಯ್ತು ಅಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ. ಸೊ ಐ ಥಾಟ್ ನೋ, ಐ ಕಾನ್ ಡೂ. ನಾನು ಹೋಲ್ಸೇಲಿಗೆ ಕೊಟ್ಟೆ. ಐ ಪಾರ್ಟಿಸಿಪೇಟೆಡ್ ಇನ್ ಡೆಲ್ಲಿ ಎಕ್ಸಿಬಿಷನ್ ಆಲ್ಸೋ. ನಾನು ಕ್ಯಾಲ್ಕಟ್ಟಾಗೆ ಹೋಗಿ ಎಂಬ್ರಾಯ್ಡ್ರಿ ಮಾಡಿಸಿ ತಗೊಂಡು ಬಂದು, ನಾನು ಒಬ್ಬಳೇ ಹೋಗಿದ್ದೇನೆ ಕ್ಯಾಲ್ಕಟ್ಟಾಗೆ ಹೋಗಿ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಮತ್ತು ಇಲ್ಲಿ ಹೋಲ್ಸೇಲರ್ಸಿಗೆ ನಾನು ಕೊಟ್ಟೆ. ಈವನ್ ಇನ್ಫ್ಯಾಕ್ಟ್ ಚಿಕ್ಕಪೇಟ್ ಕಮರ್ಷಿಯಲ್ ಸ್ಟ್ರೀಟ್ ಅವರಿಗೆಲ್ಲ ನಾನು ಕೊಟ್ಟಿದ್ದೇನೆ, ನಾನೇ ಮಾಡಿ ಎಂಬ್ರಾಯ್ಡ್ರಿಲಿ ಸ್ಟಿಚಿಂಗ್ ಬಿಟ್ಟೆ, ನಾನು ಜಸ್ಟ್ ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಿದ್ದೆ ನಾನು. ಸೊ ಐ ಪಾರ್ಟಿಸಿಪೇಟ್ ಇನ್ ಲಾಟ್ ಆಫ್ ಎಕ್ಸಿಬಿಷನ್ ಆಲ್ಸೋ. ಮತ್ತು ಐ ಥಾಟ್ ನೋ, ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ ಬೀಯಿಂಗ್ ಮೈ ಸೆಲ್ಫ್. ಮೇಡಮ್, ಇವಾಗ ಮತ್ತೆ ನಾವು ನಮ್ಮ ಸಾಕು ಪ್ರಾಣಿಗಳ ಹತ್ತಿರ ಬರುವ ಅಂತ. ಇವಾಗ ನೀವು ಮೆಸೇಜ್ ಒಂದು ಪಬ್ಲಿಕ್ಕಿಗೆ, ಅಂದರೆ ಜನರಿಗೆ, ಈಗ ಎಲ್ಲರೂ ಸಾಕ್ತಾರೆ, ಬೆಕ್ಕು ನಾಯಿ ತುಂಬ ಪ್ರೀತಿಯಿಂದ ಸಾಕ್ತಾರೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ರಸ್ತೆ ಬದಿಗೆ ಬಂದು ವೆಹಿಕಲ್ ಅಡಿಗೆ ಬೆಕ್ಕುಗಳು ಬೀಳ್ತವೆ. ನಾನು ಕೂಡ ನೋಡ್ತೇನೆ, ನೀವು ಕೂಡ ನೋಡ್ತೇವೆ. ಸೊ ಇದಕ್ಕೆ ಸಾಕುವವರು ಹೇಗೆ ಪ್ರಿಕಾಕ್ಷನ್ ತಗೊಳ್ಬೇಕಂತ?
ಬೆಕ್ಕು ಅಂತ ಸಾಕುವಾಗ ಒಂದು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು, ಕೆಲವರು ಆ್ಯಕ್ಚುಲಿ ಮರಿಯಾದ ಕೂಡಲೇ ಅದನ್ನು ಹೊರಗೆ ಬಿಡ್ತಾರೆ, ಮಾರ್ಕೆಟಿಗೆ ಬಿಡ್ತಾರೆ, ರಸ್ತೆಗೆ ಬಿಡ್ತಾರೆ, ಬೆಕ್ಕನ್ನು ಸಾಕ್ತಾರೆ ಆಯಿತಾ. ಅದು ಈಗ ನಾರ್ಮಲ್ ಬ್ರೀಡ್ ಅಲ್ಲ, ಮರಿ ಹಾಕಿದ್ರೆ ಅದಕ್ಕೆ ನಿಮಗೆ ರೇಟ್ ಸಿಗೋದಿಲ್ಲ. ಅದೇ ಪರ್ಷನಿಗಾದರೆ ರೇಟ್ ಉಂಟು, 15,000 ತನಕ ಸಿಗ್ತದೆ. ನಾರ್ಮಲಿಗೆ ರೇಟ್ ಸಿಗೋದಿಲ್ಲ ಅಂತೇಳಿ ಅದನ್ನು ಹೊರಗೆ ಬಿಡ್ತದೆ. ನಾನು ಏನು ಹೇಳ್ತೇನೆ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಬೆಕ್ಕು ಒಂದು ಇಷ್ಟು ಊಟ ಮಾಡ್ತದೆ ಆಯಿತಾ. ಸೊ ಅದನ್ನು ಫಸ್ಟ್ ಆಫ್ ಆಲ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಅದನ್ನು ಹೊರಗೆ ಬಿಡಬೇಡಿ. ಅದು ಆ್ಯಕ್ಚುಲಿ ನಿಮಗೆ ತುಂಬ ಲಕ್ ಕೊಡ್ತದೆ. ಬೆಕ್ಕು ಮನೇಲಿ ಎಷ್ಟು ನಿಮ್ಗೆ ಇರ್ತದೆ ಅದು ಲಕ್ ಕೊಡ್ತದೆ. ಮತ್ತು ಬೆಕ್ಕನ್ನು ಆದಷ್ಟು ಹೌದು, ನಾನು ಎಗ್ರಿ ಆಗ್ತೇನೆ, ಕೆಲವರು ಎಲ್ಲರಿಗೆ ಸಹ ಮನೆ ಒಳಗೆ ಸಾಕಲಿಕ್ಕೆ ಆಗೋದಿಲ್ಲ. ಸೊ ಚಿಕ್ಕದಲ್ಲಿರುವಾಗಲೇ ನೀವು ಆದಷ್ಟು ಪ್ರಿಕಾಷನ್ ತಗೊಳ್ಳಿ, ಅದು ಹೊರಗೆ ಬಾರದಾಗೆ. ಅವರಿಗೆ ಫಸ್ಟಿಗೆ ಈಗ ನಾವು ಹೊರಗೆ ಗೇಟಿಂದ ಹೊರಗೆ ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ ಬೆಕ್ಕನ್ನು. ಸೊ ಅದಕ್ಕೆ ಅದೊಂದು ರುಟೀನ್ ಆಗಿದೆ. ದೊಡ್ಡದಾಗುವಾಗ ಸಹ ಅದು ಗೇಟಿಂದ ಹೊರಗೆ ಹೋಗೋದಿಲ್ಲ. ಗೇಟಿಂದ ಹೊರಗೆ ಹೋಗಿ ಅದು ರಸ್ತೆಯಲ್ಲಿ ಹೋಗ್ತದೆ, ಆಕ್ಸಿಡೆಂಟ್ ಆಗಿ ಸಾಯ್ತದೆ. ಬೆಕ್ಕಲ್ಲ ಅಂತೇಳಿ ಯಾರು, ಅದೇ ನಾಯಿಗೆ ತುಂಬ ಕೇರ್ ತಗೊಳ್ತಾರೆ, ಅದನ್ನು ಕಟ್ಟಿ ಹಾಕ್ತಾರೆ, ಅದನ್ನು ವಾಕಿಗೆ ತಗೊಂಡು ಹೋಗ್ತಾರೆ. ಬೆಕ್ಕನ್ನು ಯಾರು ವಾಕಿಗೆ ತಗೊಂಡು ಹೋಗೋದಿಲ್ಲ, ಅದನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ನೀವು ಚಿಕ್ಕದಿರುವಾಗಲೇ ಟ್ರೈನಿಂಗ್ ಮಾಡಿದರೆ, ನೀವು ಹೊರಗೆ ಸಾಕ್ತೀರಾ ನಾರ್ಮಲ್ ಬೆಕ್ಕನ್ನು ಹೊರಗೆ ಸಾಕಿ, ಅದಕ್ಕೆ ಅಂತೇಳಿ ಒಂದು ಬಾಕ್ಸ್ ಮಾಡಿ, ಸೊ ಅದರಲ್ಲೇ ಮಲ್ಲಾಗ್ತದೆ. ನಾರ್ಮಲ್ ಅಂತ ಹೇಳಿದ್ರೆ ನಮ್ಮ ದೇಶಿ. ಹೌದು. ಅಂದ್ರೆ ಈಗ ಪರ್ಷಿಯನ್ ಅಂತ ಹೇಳಿದ್ರೆ ಅದು ಪರ್ಷಿಯನ್ ಅನ್ನು ಎಲ್ಲರೂ ಒಳ್ಳೆ ಸಾಕ್ತಾರೆ, ಯಾಕಂದ್ರೆ ದೇ ಹ್ಯಾವ್ ಪೇಡ್, ಅದಕ್ಕೆ ಹಣ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಹಣ ನಾವು ನೋಡುವಾಗ ಅಂತ ಹೇಳಿದ್ರೆ ನೀವು ಹೇಳೋದು ಸಮಾನತೆಯಲ್ಲಿ ನೋಡಿ, ಅಂದ್ರೆ ಪ್ರೀತಿ ಒಂದೇ. ಪರ್ಷನ್ಗಿಂತ ಸಹ ಆ್ಯಕ್ಚುಲಿ ಜಾಸ್ತಿ ಪ್ರೀತಿ ಕೊಡೋದು ನಿಮಗೆ ನಾರ್ಮಲ್ ಬ್ರೀಡ್. ಅವರು ಮೇಲೆ ಬಂದು ಕೂತ್ಕೊಳ್ತಾರೆ. ಇವತ್ತು ನಮಗೆ ಪೆಟ್ ತುಂಬ ಇದು ಮಾಡ್ತೀವಿ. ಇವರು ಮರಿ ಹಾಕಿದ್ದು ಅಷ್ಟು ಚೆಂದ ನೋಡ್ಕೊಳ್ಳೋದಿಲ್ಲ ಅದ್ರ ಮರಿಯನ್ನು, ಅದು ಚೆಂದ ನೋಡ್ಕೊಳ್ತದೆ. ಸೊ ಒಂದು ಮರಿ ಹಾಕಿದರೆ ಪ್ಲೀಸ್ ಅದನ್ನು ರಸ್ತೆಗೆ ಬಿಡಬೇಡಿ. ಕೆಲವರು ಫಿಶ್ ಮಾರ್ಕೆಟಿಗೆ ಬಿಡ್ತಾರೆ, ಕೆಲವರು ನಾನು ನೋಡ್ತೇನೆ ಹೈವೇಲಿ ಬಿಡ್ತಾರೆ. ಕೆಲವರಿಗೆ ಗೊತ್ತುಂಟು ಈಗ ನಾವು ಸಾಕ್ತೇವೆ ಅಂತ, ನಮ್ಮ ಮನೆದು ಹೊರಗೆಲ್ಲ ಬಂದು ಬಿಡ್ತಾರೆ. ಪ್ಲೀಸ್ ನಮ್ಮ ಮನೆ ಹೊರಗೆ ಒಂದು ಬಿಡಬೇಡಿ. ಯಾಕೆ ಹೇಳಿದರೆ ನಮ್ಮಲ್ಲಿ ಸಹ ತುಂಬ ಮೇಲ್ ಕ್ಯಾಟ್ಸ್ ಉಂಟು. ಸೊ ಅದೇನು ಮಾಡ್ತೇವೆ, ಹೊರಗಿದ್ದು ಬೆಕ್ಕನ್ನು ಅದು ಒಳಗೆ ಬಿಡೋದಿಲ್ಲ. ಸೊ ನಾನು ಲಾಸ್ಟ್ ಟೈಮ್ ಒಂದು ಇದರಲ್ಲಿ ಬರುವಾಗ ಇಂಟರ್ವ್ಯೂಲ್ಲಿ ಹೇಳಿದ್ದೆ, ನನಗೆ ಬೆಕ್ಕು ಇಷ್ಟ, ಅದಕ್ಕೆ ಎಲ್ಲರೂ ಬಂದು ಹೊರಗೆ ಬಿಟ್ಟಿದ್ದಾರೆ. ತುಂಬ ಸತ್ತೋಯ್ತು. ಇಲ್ಲಿ ವೆಹಿಕಲ್ಸ್ ಬರ್ತದೆ, ಯಾಕಂತ ಹೈವೇ, ಅದರಲ್ಲಿ ಅಡಿಗೆ ಬಿದ್ದು ಸತ್ತೋಯ್ತು. ಮತ್ತು ಇಲ್ಲಿ ತುಂಬ ನಾಯಿ ಇರ್ತದೆ, ಬೀದಿ ನಾಯಿ, ಅದು ಕೊಂದು ಹಾಕಿದೆ. ಹೊರಗಿದ್ದಕ್ಕೆಲ್ಲ ನಾನು ಹೊರಗೆ ನೋಡಿದನ್ನೆಲ್ಲ ನಾನು ಕರ್ಡ್ ರೈಸ್ ತಂದು ಹಾಕಿದ್ದೇನೆ. ಬಟ್ ಪ್ಲೀಸ್ ನಾನು ಹೇಳೋದು ರಿಕ್ವೆಸ್ಟ್ ಮಾಡ್ತೀನಿ, ಬಿಡಬೇಡಿ. ಅಲ್ಲ ನಾನು ಹೇಳೋದು, ಈಗ ನಿಮಗೆ ಒಳಗೆ ಸಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಮನೆ ತೋಟದಲ್ಲಿ ಇರ್ತದೆ, ಅದನ್ನು ಯಾಕೆ ನೀವು ತಂದನ್ನು ಹೊರಗೆ ಬಿಡ್ತೀರಿ? ಟ್ರೈನ್ ಮಾಡಿ, ಚಿಕ್ಕದರಿರುವಾಗಲೇ ಟ್ರೈನ್ ಮಾಡಿ ಹೊರಗೆ ಇರಲಿಕ್ಕೆ. ದೊಡ್ಡದಾಗುವಾಗ ಅವುಗಳೇ ಹೋಗ್ತವೆ. ಈಗ ಯೂಶಲಿ ಮೇಲ್ ಕ್ಯಾಟ್ಸ್ ಏನು ಗೊತ್ತಾ, ಅದು ಒಂದು ಸ್ವಲ್ಪ ಏಜ್ ಆದ ಅವರಷ್ಟಿಗೆ ಹೋಗ್ತಾರೆ. ಕೆಲವೆಲ್ಲ ನಮ್ಮಲ್ಲಿ ತುಂಬ ಕ್ಯಾಟ್ಸ್ ಮಿಸ್ಸಿಂಗ್ ಆಗಿದೆ ಮೇಲ್. ಅದೊಂದು ಟೈಮ್ ಆದಾಗಲೂ ಅವ್ರು ಬರೆದು ಸ್ಟಾಪ್ ಮಾಡ್ತಾರೆ. ಈಗ ಒಳಗಿದ್ದ ಬೇಕು, ಹೌದು ಒಳಗೆ, ಹೊರಗೆ ತೋಟದಲ್ಲಿದ್ದ ಬೇಕು, ದೊಡ್ಡದಾದ್ರೆ ಅದು ಹೋಗ್ತದೆ, ಕಾಡಿಗೆ ಹೋಗ್ತದೆ ಅಂತ ಹೇಳ್ತಾರೆ. ನನಗೆ ಐ ಡೋಂಟ್ ನೋ, ಐ ನಾಟ್ ಸೀನ್. ಬಟ್ ಅದನ್ನು ನಾನು ಹೇಳೋದು, ಮನೆಯಲ್ಲಿ ಹಿಡೀರಿ, ಅದು ಟೈಮ್ ಬರೋದು ಅದರಷ್ಟಿಗೆ ಹೋಗ್ತದೆ, ಹೊರಗೆ ಹೋಗಿರ್ತದೆ. ಆ ಚಿಕ್ಕ ಚಿಕ್ಕ ಬೆಕ್ಕನ್ನು ರಸ್ತೆಯಲ್ಲಿ ಬಿಡಬೇಡಿ. ಹೌದು, ಅದನ್ನು ಬಿಡ್ತಿದ್ದೀರಿ. ಮತ್ತು ನೀವು ತುಂಬ ಇದು ನಮ್ಮ ಕಾಟ್ ನಾಯಿ ಹೇಳ್ತಾರೆ, ಅದಕ್ಕೆ ಎಂತ ಹೇಳ್ತೀರಿ, ದೇಶಿ ಆಯಿತಾ. ಎಲ್ಲ ಬ್ರೀಡ್ ಎಲ್ಲ ಮಾಡೋದನ್ನೆಲ್ಲ ಒಳಗೆ ಮರಿಯನ್ನು ಅದು ದೇಶಿ ನಾಯಿಯನ್ನು ಯಾರಿಗೆ ಸಹ ಬೇಡ. ಅದನ್ನು ಸಹ ನಾನು ರಸ್ತೆಯಲ್ಲಿ ಮರಿ ನೋಡು, ಚಿಕ್ಕ ಚಿಕ್ಕ ಮರಿಯನ್ನು ಹೊರಗೆಲ್ಲ ಬಿಡ್ತೀವಿ. ಪ್ಲೀಸ್ ಬಿಡಬೇಡಿ, ಅದು ತುಂಬಾ ಒಳ್ಳೆ ನೋಡ್ತೇನೆ. ನಿಮ್ಮನ್ನು ತೋಟದಲ್ಲಿ ಇರ್ತದೆ. ತುಳುವಲ್ಲಿ ಆಡು ಭಾಷೆಯಲ್ಲಿ ಕಾಟ್ ನಾಯಿ ಅಂತ ಹೇಳ್ತಾರೆ. ಕಾಟ್ ನಾಯಿ ಅಂತ ಆದ್ರೆ ದೇಶಿ ತಳಿಗಳು, ಅಂದ್ರೆ ನಮ್ಮ ಇಲ್ಲಿಯ ತಳಿಗಳು, ಅದನ್ನ ಪಾಪ ಅಂದ್ರೆ ದಾರಿಯಲ್ಲಿ ಬಿಟ್ರೆ ಅವುಗಳಿಗೆ ಎಲ್ಲಿ ಹೋಗುದು ಎಲ್ಲಿ ಬರುದು ಅಂತ ಕೂಡ ಚಿಕ್ಕದು. ಹೌದು, ಅಂದ್ರೆ ಆದ್ರೆ ಅದನ್ನ ಸ್ವಲ್ಪ ಕೇರ್ ತಗೊಂಡ್ರೆ ಮತ್ತೆ ಅದಕ್ಕೆ ಹೆದರಿಕೆ ಆಗ್ತದೆ. ಆಕ್ಚುಲಿ ಏನಾಗ್ತದೆ ಗೊತ್ತಂದ್ರೆ, ಇವರು ಬಿಡ್ತಾರೆ, ಬಿಟ್ಟು ಅದೆಲ್ಲ ಕಲ್ಲು ಹೊಡಿತಾರೆ ಅಂತ ಹೇಳಿ ಅದು ಹೆದ್ರಿ ಅದನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಅದು ಕೂತ್ಕೊಂಡಿರ್ತದೆ, ಅದೇ ಅಗ್ರೆಸಿವ್ ಆಗ್ತದೆ. ಅದು ದೊಡ್ಡದಾಗುವಾಗ ಓಡಿಸ್ಕೊಂಡು ಬರ್ತದೆ. ಈಗ ಎಷ್ಟೋ ನಾನು ನೋಡ್ತಿದ್ದೇನೆ, ಎಲ್ಲ ಕೊಲ್ತಿದ್ದಾರೆ, ಮೆಡಿಸನ್ ಹಾಕ್ತಿದ್ದಾರೆ ಎಲ್ಲ ಹೇಳ್ತಾರೆ. ಯಾಕೆ ಹೇಳಿದ್ರೆ ನೀವು ಚಿಕ್ಕದಿರುವಾಗ ಎಲ್ಲರೂ ಶೂ ಮಾಡೋದಕ್ಕೆ ಕಲ್ಲು ಬಿಸಾಡ್ತೀರ. ನಾನೀಗ ಎಲ್ಲಿ ಹೋದ್ರು ಸಹ ನಾನು ತುಂಬ ನೋಡ್ತೇನೆ. ಈವನ್ ಬ್ಯಾಂಗ್ಳೂರಲ್ಲಿ ತುಂಬ ಅಗ್ರೆಸಿವ್. ನಾನು ಹೋದ ಕೂಡಲೇ ನನಗೆ ಒಂದು ಬ್ಯಾಗಲ್ಲಿ, ಯೂಶಲಿ ನಾನು ಎಲ್ಲರಿಗೆ ಏನು ಹೇಳ್ತೇನೆ ಅಂದರೆ, ಒಂದು ಬ್ಯಾಗಲ್ಲಿ ಒಂದು ಪ್ಯಾಕೆಟ್ ಬಿಸ್ಕೆಟ್, ಬ್ರೆಡ್ ಏನಾದರೂ ಇಟ್ಕೊಳ್ಳಿ, ಅದನ್ನಿಂದ ನಾಯಿ ಎಲ್ಲ ಸಿಗ್ತದೆ, ಅದಕ್ಕೆ ತಿನ್ನಿಸಿ. ನಾನು ಇವನ್ ಬ್ಯಾಂಗ್ಳೂರಲ್ಲಿ ನಾ ಹೀಗೆ ಹೇಳಿದ್ರೆ ಸಾಕು, ಡಾಗಿ ನಮಗೇನು ಗೊತ್ತಿರ್ತದೆ ಸರ್, ಡಾಗಿ ಬಾಂದ್ರೆ ಬರ್ತದೆ, ಬಿಸ್ಕೆಟ್ ತಿನ್ನಿಸ್ತಾನೆ, ಕೈಯಲ್ಲಿ ತಿನ್ನಿಸ್ತಾನೆ. ನಾನು ಬೀದಿ ನಾಯಿಗೆ ಏನು ಮಾಡೋದಿಲ್ಲ. ಸುಮ್ಮನೆ ಅದನ್ನು ಶೂ ಮಾಡಿ ಬಿಸಾಡೋದು, ಕಲ್ಲು ಬಿಸಾಡೋದೆಲ್ಲ ಮಾಡಬೇಡಿ. ಅದಕ್ಕೆ ಬಾಯಿ ಇಲ್ಲ ಹೇಳಲಿಕ್ಕೆ, ಪಾಪ ಮತ್ತೆ ಎಲ್ಲಿ ಹೋಗ್ಬೇಕಂತ ಕೂಡ ಗೊತ್ತಿಲ್ಲ.
ಸೊ ನೀವು ಹೇಳೋದಂತ ಹೇಳಿದ್ರೆ ಸ್ವಲ್ಪ ರಸ್ತೆ ಬದಿಯಲ್ಲಿ ಈ ಮೂಕ ಪ್ರಾಣಿಗಳನ್ನು ಬಿಡುವುದನ್ನು ಕಡಿಮೆ ಮಾಡಿ. ಬೈ ಚಾನ್ಸ್ ನಿಮಗೆ ಸಿಕ್ಕಿದ್ರು ರಸ್ತೆಯಲ್ಲಿ ಹೋಗೋರು, ಅದಕ್ಕೊಂದು ಬಿಸ್ಕೆಟ್ ಪ್ಯಾಕೆಟ್, ಮಾರಿ ಬಿಸ್ಕೆಟ್ ಅದನ್ನು ಕೊಡಿ, ಬ್ರೆಡ್ ಕೊಡಿರಿ, ಏನಾದರೂ ಒಂದು ತಿಂಡಿ ಕೊಡಿರಿ, ಕಲ್ಲು ಬಿಸಾಡಬೇಡಿ. ಒಳ್ಳೆ ಮೆಸೇಜ್ ಅನ್ನು ಕೊಟ್ಟರು ಮೇಡಮ್ ಅವರು. ಇವಾಗ ನಾನು ಕೇಳ್ಪಟ್ಟಿದ್ದೇನೆ ನೀವು ಫೋಟೋಶೂಟ್ಗಳನ್ನು ಮಾಡ್ತಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದರೆ, ಜ್ಯುವೆಲರಿ ಫೋಟೋಶೂಟ್, ದೊಡ್ಡ ದೊಡ್ಡ ಈವೆಂಟ್ಗಳ ಫೋಟೋಶೂಟ್ಗಳನ್ನು ಮಾಡ್ತೀರಿ. ಸೊ ಈ ಹವ್ಯಾಸ ಯಾವಾಗದಿಂದ ನಿಮಗೆ ಬಂತು? ಆ್ಯಕ್ಚುಲಿ ನನಗೆ ನಾನು ಬುಟೀಕ್ ಮಾಡೋದು ಒಂದು ನಾರ್ಮಲ್ DSLR ನಂತರ ಇತ್ತು. ನಾನೇ ಪೋಸ್ ಕೊಡ್ತಿದ್ದೆ, ಇಲ್ಲದ ಬೇರೆಯವ್ರದ್ದು ಕ್ಲಿಕ್ ಮಾಡ್ತಿದ್ದೆ. ನನ್ನ ಬುಟೀಕ್ ಇರುವಾಗ ನನ್ನದೇ ಆಲ್ಬಮ್ ಇದ್ದದು. ನಾನು ಅವಾಗೆಲ್ಲ ಕ್ಯಾಟ್ಲಾಗೆಲ್ಲ ಹೇಳ್ತಿರಲಿಲ್ಲ, ನಾನೇ ಒಂದು ಡ್ರೆಸ್ ಮಾಡೋದು, ನನ್ನದೇ ಫೋಟೋ ತೆಗೆದು ಹಿಡೋದು. ಸೊ ಐ ನೋ ಹೌ ಟು ಗಿವ್ ಪೋಸ್, ಅದೆಲ್ಲ ಗೊತ್ತಿತ್ತು. ಅದನ್ನೇ ಬೇರೆಯವರಿಗೆ ಹೇಳ್ತಿದ್ದೆ. ಸೊ ಡೇ ಲೈಟ್ ಫೋಟೋಗ್ರಫಿ ಮೇ ಬಿ ಇದು 20-25 ಇಯರ್ಸ್ ಬ್ಯಾಕೆ ಡೇ ಲೈಟ್ ಫೋಟೋಗ್ರಫಿ ನಾನು ಮಾಡ್ತಿದ್ದೆ. ಎಲ್ಲರಿಗೆ ಹೇಳ್ತಿದ್ದೆ, ಫ್ರೆಂಡ್ಸ್ ಇದು, ಗ್ರೂಪ್ ಇದು, ಹಾಗೆಲ್ಲ ಎಲ್ಲಿಯಾದರೂ ಹೋದರೆ ನಾವು ಎಲ್ಲಾದರೂ ತೆಗೆದು ಮಾಡ್ತಾಯಿದ್ದೆ. ಮತ್ತು ಬ್ಯಾಂಗ್ಳೂರಲ್ಲಿ ನಾನು ಇರುವಾಗ ಒಂದು ಬುಟ್ಟಿಗೆ ಐ ಡಿಂಟ್ ವಾಂಟ್ ಟು ಗೋ ಔಟ್ ಬಿಕಾಸ್ ನನಗೆ ಅದು ಟೀಮ್ ಫಾರ್ಮ್ ಎಲ್ಲ ಆಗಿರಲಿಲ್ಲ. ಆ್ಯಂಡ್ ಐ ಲವ್ ಟು ಬಿ ಅಟ್ ಹೋಮ್ ಮೋಸ್ಟ್ ಆಫ್ ದ ಟೈಮ್. ಸೊ ಆವಾಗ ನನಗೆ ಒಂದು ಜ್ಯುವೆಲ್ರಿ ಶಾಪ್ ಇದು ಬಂತು. ಸೊ ನನಗೆ ಗುರ್ತಿದ್ದ ಸ್ಟೋರ್ ಇದು. ಎಡಿಟಿಂಗ್ ನಾನು ಮುಂಚೆನೇ ಮಾಡ್ತಿದ್ದೆ. ನಾನು ಯಾವಾಗ ಇಲ್ಲಿ ಬುಟ್ಟಿಗೆ ಬಿಟ್ಟೆ ಆವಾಗ ನಾನು ಎಡಿಟಿಂಗ್ ಫೋಟೋಶಾಪ್ ಎಲ್ಲ ಮಾಡಿ ನಾನು ಮಾಡ್ತಾಯಿದ್ದೆ. ಸೊ ಜ್ಯುವೆಲ್ರಿ ನಾನೇ ಕ್ಲಿಕ್ ಮಾಡಿ ಎಡಿಟ್ ಮಾಡಿ ನಾನೇ ಪೋಸ್ಟ್ ಮಾಡ್ತಿದ್ದೆ ಒಂದು ಸ್ಟೋರಿಗೆ. ಸೊ ಇನ್ನೊಂದು ದೊಡ್ಡ ಸ್ಟೋರ್ ಇದ್ದು ನನಗೆ ಬಂತು ಎಡಿಟಿಂಗ್, ನವರತ್ನ ಜ್ಯುವೆಲ್ಲರ್ಸ್ ಇದು, ಬ್ಯಾಂಗ್ಳೂರ್ ವೆರಿ ಫೇಮಸ್ ಸ್ಟೋರ್. ಅವ್ರದ್ದು ಫುಲ್ ಎಡಿಟಿಂಗ್ ಬಂತು ನನಗೆ 300 ಫೋಟೋಸ್. ಸೊ ಅವಾಗ ಅವರು ಹೇಳಿದರು, ನೀವೇ ಯಾಕೆ ಮಾಡೋದಿಲ್ಲ ಅಂತೇಳಿ. ನಾನು ನಾರ್ಮಲ್ ಡೇ ಲೈಟ್ ಫೋಟೋಗ್ರಫಿ ಗ್ರೂಪ್ ಎಲ್ಲ ಅವಾಗ ಮಾಡ್ತಾಯಿದ್ದೆ. ಸೊ ಮೇ ಬಿ 3 ಇಯರ್ಸ್ ಬ್ಯಾಕ್ ನಾನು ಫುಲ್ ಕಂಪ್ಲೀಟ್ ಇನ್ವಾಲ್ವ್ ಆದೆ. ಮತ್ತು ಅವರದೇ ಇವೆಂಟ್ ಎಲ್ಲ ಬಂತು. ಸೊ ಹೌದು, ಎವ್ರಿ ಒನ್ ಲೈಕ್ ಮೈ ಫೋಟೋಗ್ರಫಿ. ಸೊ ಆ್ಯಂಡ್ ಈವನ್ ಇನ್ ಫೋಟೋಗ್ರಫಿ ಇಲ್ಲಿ ನಾರ್ಮಲ್ ಕಾನ್ಸೆಪ್ಟ್ ಏನು ಹೇಳಿದ್ರೆ, ನೀವು ಫೋಟೋಗ್ರಾಫರ್ ಅಷ್ಟೇ, ಏನು ಮಾಡ್ತೀವಿ ಎಲ್ಲ ಮಾಡ್ತೇವೆ. ಸೊ ನಾನು ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದ್ರೆ ನಾನು ಆಮ್ ಅ ಜ್ಯುವೆಲ್ರಿ ಫೋಟೋಗ್ರಾಫರ್. ಸೊ ನನ್ನ ಇದರಲ್ಲಿ ಇಂಡಿಯಾದಲ್ಲಿ ತುಂಬ ಕಡಿಮೆ ಇದೆ ಪ್ರಾಡಕ್ಟ್ ಫೋಟೋಗ್ರಫಿ ಸ್ಟುಡಿಯೋ. ಪ್ರಾಡಕ್ಟ್ ಫೋಟೋಗ್ರಫಿ ಸ್ಟುಡಿಯೋ ಅಂತ ಯಾರು ಮಾಡೋದಿಲ್ಲ. ಈ ಟೇಬಲಲ್ಲಿ ಇಡ್ತಾರೆ, ಒಂದು ಕ್ಲಿಕ್ ಮಾಡ್ತಾರೆ, ಒಂದು ಲೈಟ್ ಇಡ್ತಾರೆ. ಸೊ ನನ್ನದೇನು ಹೇಳಿದ್ರೆ, ಐ ಆಲ್ವೇಸ್ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಫೋಟೋಗ್ರಫಿ ಮಾಡುವಾಗ ಎಲ್ಲರೂ ಏನು ಮಾಡ್ತಾರೆ ಅದು ನಾನು ಎಂಟರ್ ಆಗಲಿಲ್ಲ. ಪೋರ್ಟ್ಫೋಲಿಯೋ ಮಾಡ್ತಾರೆ, ವೆಡ್ಡಿಂಗ್ ಮಾಡ್ತಾರೆ, ಅದು ನಾನು, ಯಾಕಂದರೆ ಎಲ್ಲರೂ ಸಿಗ್ತಾರೆ ಮಾರ್ಕೆಟಲ್ಲಿ. ವೆನ್ ಎವರ್ ಯು ಸ್ಟಾರ್ಟ್ ಸಮಥಿಂಗ್ ನ್ಯೂ ಕಾನ್ಸೆಪ್ಟ್, ನೀವು ಬರುವಾಗ ಬಿಸ್ನೆಸ್ ಮಾಡೋದು ಯಾರು ಮಾಡೋದನ್ನು ನನಗೆ ಸ್ಟಾರ್ಟ್ ಮಾಡೋದು ಒಂದು ಇದೈತೆ, ನಿಶ್ ಮಾರ್ಕೆಟ್ ಇರ್ತಾರೆ. ಸೊ ಐ ವಾಂಟೆಡ್ ಟು ಕ್ರಿಯೇಟ್ ನಿಶ್, ಅಂದರೆ ಕ್ರಿಯೇಟಿವ್, ಡಿಫ್ರೆಂಟ್ ಆಗಿ ಯಾರು ಇದು ಪ್ರಾಡಕ್ಟ್ ನಿಮಗೆ ಸ್ಟುಡಿಯೋ, ಪ್ರಾಡಕ್ಟ್ ಫೋಟೋಗ್ರಫಿ ಸ್ಟುಡಿಯೋ ನೀವು ಇಂಡಿಯಲ್ಲಿ ತುಂಬ ಕಡಿಮೆ. ಸೊ ನಾನು ಆ ಸ್ಟುಡಿಯೋ, ನೀವು ಅಂದರೆ ಡಿಫ್ರೆಂಟ್ ಲೈಟಿಂಗ್ಸ್ ಅನ್ನ ಯೂಸ್, ಪ್ರಾಪರ್ ಪ್ರಾಡಕ್ಟ್ ಫೋಟೋಗ್ರಫಿ, ಟರ್ನ್ ಟೇಬಲ್ ಎಲ್ಲ ಇದೆ ನಂತರ. ಸೊ ಇವಾಗ ನೀವು ಬ್ಯಾಂಗ್ಳೂರಲ್ಲಿ ಫೋಟೋಶೂಟ್ ಅನ್ನು ಮಾಡ್ಕೊಂಡಿದ್ದೀರಿ. ಇನ್ನು ಮುಂದೆ ಏನಾದರೂ ಫ್ಯಾಷನ್ ಫೋಟೋಶೂಟ್ ಮಾಡುವಂಥದ್ದು ಏನಾದರೂ ನಿಮ್ಮ ಮೇ ಬಿ ಫ್ಯೂಚರ್, ಮೇ ಬಿ ಈಗ ಇದರಲ್ಲಿ ಕಾನ್ಸೆಪ್ಟಲ್ಲಿ ನಾನು ಐ ಲವ್ ಟು ಡೂ, ಐ ಆಮ್ ಇಂಟ್ರೆಸ್ಟ್ ಮೋರ್ ಇನ್ ಟು ಕ್ಯಾಂಡಿಡ್. ಸೊ ನನಗೆ ಪೆಟ್ ಫೋಟೋಗ್ರಫಿ ನನಗೆ ತುಂಬ ಇಂಟ್ರೆಸ್ಟ್. ಈಗ ನಿಮ್ಮಲ್ಲಿ 20-25 ಬೆಕ್ಕುಗಳಿದೆ, ಅದರದ್ದು ಏನಾದರೂ ನೀವು ಶೂಟ್ ಮಾಡಿ? ಹೌದೌದು, ನಂದು ಇಲ್ಲಿ 1 ಇಯರ್ ನನಗೆ ಹೇಗೆ ಹೋಯ್ತಂತೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು 10 ಡೇಸಿಗೆ ಅಂತ ಬಂದದ್ದು. ಇಲ್ಲಿ ಬಂದ ಕೂಡಲೇ ಇಲ್ಲಿ ಲಾಕ್ಡೌನ್ ಆಯಿತು. ಸೊ ಇಲ್ಲೇ ಇದ್ದೆ. ಆ್ಯಂಡ್ ಐ ಆಲ್ವೇಸ್ ಕೀಪ್ ಕ್ಯಾಮರಾ ನಿಯರ್ ಬೈ. ಈವ್ನಿಂಗ್ ಬಿಡುವಾಗ ಬೆಕ್ಕನ್ನು ಅದು ನಮಗೆಂದು ನಾರ್ಮಲ್ ಅಲ್ಲ, ಕ್ಯಾಂಡಿಡ್ ಹೇಳ್ತಾರಲ್ಲ, ಅದು ಪೋಸ್ ಕೊಟ್ಟು ಈವನ್ ಸ್ಟುಡಿಯೋದಲ್ಲಿ ನೀವು ಪೆಟ್ ಫೋಟೋಗ್ರಫಿ ಕೂತ್ಕೊಳಿಸಿ ಮಾಡ್ಬೋದು. ಆ್ಯಂಡ್ ಐ ಆಮ್ ಇಂಟ್ರೆಸ್ಟ್ ಮೋರ್ ಇಂಟು ಕ್ಯಾಂಡಿಡ್ಸ್. ಅವ್ರದ್ದೊಂದು ಹೊಸ ಪೋಸ್ ಇರ್ತದೆ, ಕ್ಯಾಮರಾ ಯಾವಾಗ ಇರ್ತದೆ, ಹಾಗೆ ಕ್ಲಿಕ್ ಮಾಡಿ
ಎಲ್ಲ ನಾನು ಕಲೆಕ್ಟ್ ಮಾಡಿಟ್ಟಿದ್ದೇನೆ. ಕೆಲವು ಪೋಸ್ಟ್ ಮಾಡಿದ್ದೇನೆ ನನ್ನ ಇನ್ಸ್ಟಾ ಹ್ಯಾಂಡಲಲ್ಲಿ ನಾನು ಪೋಸ್ಟ್ ಮಾಡಿದ್ದೇನೆ. ರಾಣೀಸ್ ಕಿಟ್ಟಿ ಅಂತ ಇದ್ದೆ, ಸೊ ಅದರಲ್ಲಿ ಸಪ್ರೇಟಾಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ. ಈಗ ಇನ್ ಬಿಟ್ವೀನ್ ನನಗೆ ಟೈಮ್ ಸಿಗ್ತಾಯಿಲ್ಲ ಹಾಕಲಿಕ್ಕೆ. ಹಾಗಾದ್ರೆ ನೀವು ಅಪ್ಲೋಡ್ ಮಾಡ್ತಾ ಇನ್ನು ಹೌದು, ಇನ್ನು ಸ್ಟಾರ್ಟ್ ಮಾಡಬೇಕು ಪುನಃ. ನೀವೀಗ ಫೋಟೋಗ್ರಫಿ ಅಂದ್ರೆ ಅದೇ ಜ್ಯುವೆಲರಿ ಫೋಟೋಗ್ರಫಿ ಅಲ್ಲ, ನೀವು ಎಲ್ಲಿ ಕಲ್ತ್ರಿ ಅಂತ? ಇದನ್ನು ಯಾರು ಕಲಿಸೋದಿಲ್ಲ. ಈವನ್ ನಾವು ಅವಾಗ ಫ್ಯಾಷನ್, ಹೈನ್ ಫ್ಯಾಷನ್ ಅಂತ ನನ್ನ ಬೊಟ್ಟಿಗೆ ಇತ್ತು. ಈಗೆಲ್ಲ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಸ್ಕೂಲ್, ಕಾಲೇಜ್ ಎಲ್ಲ ಇತ್ತು, ಅವಾಗೆಲ್ಲ ಇರಲಿಲ್ಲ. ಸೊ ನಾನು ಅವಾಗ ಸಹ ಏನು ಮಾಡ್ತಿದ್ದೆ, ನಾನೇ ಕಟ್ ಮಾಡಿ ನನ್ನ ಮೇಲೆ ಟ್ರೈ ಮಾಡ್ತಿದ್ದೆ. ಓಕೆ, ಸೊ ಅದನ್ನು ನಾನು ಮಾಡಿ ಅದು ನನ್ನದೇ ದಿ ಬೆಸ್ಟ್ ಬಂತು. ಈಗ ಸಹ ನನ್ನ ಕಸ್ಟಮರ್ಸ್ ಸಿಗ್ತಾರೆ ಇಲ್ಲಿ ಉಡುಪಿಗೆ ಬರುವಾಗ, ನಿಮ್ಮದು ಈಗ ಸಹ ನಮ್ಮ ಹತ್ರ ಬಟ್ಟೆ ಇದೆ, ನಾವು ಮಾತ್ರ ಪುಟಾನ್ ಆಗಿದ್ದೇವೆ ಅಂತ ಹೇಳ್ತಾರೆ. ಹಾಗೆ ಜ್ಯುವೆಲ್ರೀಸ್ ಅನ್ನೋದು ಒಂದು ಜ್ಯುವೆಲ್ರಿ ಇಟ್ಕೊಂಡು ನಾನು ಇಡೀ ದಿವಸ ಅದನ್ನೇ ಟ್ರೈ ಮಾಡ್ತಿದ್ದೆ. ಸೊ ಈಚೆ ತೆಗೆದ್ರೆ ಲೈಟ್ ಸ್ವಲ್ಪ ಬೇರೆ ಬರ್ತಿದೆ, ಹಾಗೆ ಎಲ್ಲ ಟ್ರೈ ಮಾಡಿ. ಫಸ್ಟಿಗೆ ನಾನು ಡೇ ಲೈಟಿಂದ ಕಾನ್ಸ್ಟೆಂಟ್ ಲೈಟಿಗೆ ಬಂದೆ. ಕಾನ್ಸ್ಟೆಂಟ್ ಲೈಟಲ್ಲಿ ನನಗೆ ಪ್ರಾಪರ್ ಬರಲಿಲ್ಲ. ದೆನ್ ಐ ಕೇಮ್ ಸ್ವಿಚ್ಡ್ ಇಂಟು ಸ್ಟ್ರೋಬ್. ನಾನು ಡೈರೆಕ್ಟ್ ಸ್ಟ್ರೋಬಿಗೆ ಹೋಗಲಿಲ್ಲ, ಒಂದೊಂದೇ ಟ್ರೈ ಮಾಡ್ತಾ ಬಂದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟ್. ಅಂದರೆ ಸತತ ಪ್ರಯತ್ನದಿಂದ ಬರುವಂತಹ ಒಂದು ಏನು ಲಾಸ್ಟ್ ಫೈನಲ್ ನಮಗೆ ಸಿಗುವುದು ಆ ಫೋಟೋ. ಯಾಕೆಂತ ಹೇಳಿದ್ರೆ ಅದರ ಹಿಂದೆ ನಾವು ತುಂಬಾ ವರ್ಕ್ ಮಾಡ್ತೇವೆ. ಸೊ ನಿಮಗೆ ರಿಸಲ್ಟ್ ಸಿಗ್ತದೆ ಅಂತ ನೀವು ಹೇಳ್ತೀರಿ. ಯಾಕಂದರೆ ನಿಮಗೆ ವೆಡ್ಡಿಂಗ್ ಫೋಟೋಗ್ರಫಿ ವರ್ಕ್ಶಾಪ್ ಇರ್ತದೆ, ಈವನ್ ಯೂಟ್ಯೂಬಲ್ಲಿ ಸಿಗ್ತದೆ ನಿಮಗೆ. ಅದೇ ನಿಮಗೆ ಪ್ರಾಡಕ್ಟ್ ಫೋಟೋಗ್ರಫಿ, ಎಸ್ಪೆಷಲಿ ಜ್ಯುವೆಲ್ರಿ ಫೋಟೋಗ್ರಫಿ ಎಲ್ಲೇ ಸಹ ಸಿಗೋದಿಲ್ಲ, ಯಾರು ಸಹ ಕಲಿಸೋದು ಸಹ ಇಲ್ಲ ನಿಮಗೆ. ಸೊ ಅದನ್ನು ನೀವು ಹ್ಯಾವ್ ಟು ಟ್ರೈ. ದಿವಸ ಟ್ರೈ ಮಾಡ್ತಾನೆ ನಿಮಗೆ ಅದು ಯು ವಿಲ್ ಸಕ್ಸೀಡ್ ಒನ್ ಡೇ. ಮೇಡಮ್, ಈಗ ಸಾಕು ಪ್ರಾಣಿಗಳಿಂದ ಸಾಕೋದ್ರಿಂದ ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ? ಸಾಕು ಪ್ರಾಣಿ ಸಾಕಿದ್ರಿಂದ ಸೇ ಫಾರ್ ಎಕ್ಸಾಂಪಲ್ ಈಗ ಪ್ಯಾಂಡಮಿಕ್ ಟೈಮಲ್ಲಿ ನಾನು ತುಂಬ ಮಂದಿಯನ್ನು ನೋಡಿದ್ದೇನೆ, ಡಿಪ್ರೆಷನ್ನಿಗೆ ಹೋಗ್ತಿದ್ದಾರೆ. ಕೆಲವರೆಲ್ಲ ನೀವು ನೋಡ್ಬೋದು ಸುಸೈಡ್ ಮಾಡಿದ್ದಾರೆ, ಅದೆಲ್ಲ ನಡೀತಾ ಉಂಟು. ಸೊ ಅಂಥವರಿಗೆ ಆ್ಯಕ್ಚುಲಿ ಏನು ಹೇಳ್ತಾರೆ, ಕೌನ್ಸಿಲಿಂಗ್ಗೆ ಹೋಗಿ ಜನರ ಹತ್ರ ಮಾತಾಡಿದ್ರೆ ಆ್ಯಕ್ಚುಲಿ ಇನ್ನೂ ಅವರು ನೆಗೆಟಿವ್ 2 ಪಾಯಿಂಟ್ ಹೇಳ್ತಾರೆ. ಇನ್ನೂ ಟೆನ್ಷನ್ ಆಗ್ತದೆ, ಬಿಸ್ನೆಸ್ ಇಲ್ಲ, ಏನು ಮಾಡೋದು ಅಂತ ಪ್ರಾಬ್ಲಮ್ ಆಗುತ್ತೆ. ಅದೇ ನಿಮಗೆ ಅದನ್ನು ನೀವು ಆ್ಯಕ್ಚುಲಿ ಕಾಮ್ 2 ವೇಯಲ್ಲಿ ಮಾಡಬೇಕು. ಜನರ ಹತ್ರ ಮಾತಾಡಿದ್ರೆ ದೇ ಆ್ಯಡ್ ಆನ್ ಯುವರ್ ಟೆನ್ಷನ್. ನೀವು ಮೆಡಿಟೇಷನ್ನಿಗೆ ಹೋಗಬೇಕು. ಮೆಡಿಟೇಷನ್ ಮಾಡ್ಕೊಂಡು ನೀವು ಕಾಮ್ ಆಗಿರಲಿಕ್ಕೆ ಅದ್ರಲ್ಲಿ ಮಾಡಲಿಕ್ಕೆ ಆಗ್ತದೆ. ಇಲ್ಲ ನಿಮಗೆ ಆ್ಯಕ್ಚುಲಿ ಸಾಕು ಪ್ರಾಣಿ ಇದ್ದರೆ ಅದರದ್ದು ಎನರ್ಜಿ, ಅದು ಏನು ಅನ್ಕಂಡೀಷ್ನಲ್ ಲವ್ ಕೊಡ್ತಲ್ಲ, ಆ ಎನರ್ಜಿಯಲ್ಲಿ ನಿಮಗೆ ತುಂಬ ಕೂಲ್ ಆಗ್ತೀರಿ, ನೀವು ತುಂಬ ಕಾಮ್ ಆಗ್ತೀರಿ. ಆವಾಗ ನಿಮಗೆ ಹೊರಗಿದ್ದ ಟೆನ್ಷನ್ ನಿಮಗೆ ಅಷ್ಟೇನು ಬಾದರ್ ಮಾಡೋದಿಲ್ಲ. ಸೊ ಐ ಫೀಲ್ ಸಾಕು ಪ್ರಾಣಿಯಿಂದ ನಿಮಗೆ ತುಂಬ ಹೆಲ್ತಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಯು ಟ್ರೈ ಟು ಬಿಕಮ್ ವೆರಿ ಕಾಮ್. ನಾಳೆ ನೋಡುವ. ಸೊ ಈಗ 1 ಇಯರಿಂದ ತುಂಬ ಸ್ಟ್ರಗಲ್ ಇತ್ತು ತುಂಬ ಮಂದಿಗೆ. ಆ ಟೈಮಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದು ನಮ್ಮ ಬೇಕು. ಅದರೊಟ್ಟಿಗೆ ನಮಗೆ ಗೊತ್ತೇ ಇಲ್ಲ ಏನು ನಡೀತಾ ಉಂಟು, ಹೊರಗೆಯಲ್ಲಿ ಏನು ನಡೀತಾ ಉಂಟು, ಎಂತ ಆಗ್ತದೆ ಏನು ಗೊತ್ತಿಲ್ಲ ನನಗೆ. ಐ ವಾಸ್ ವೆರಿ ಹ್ಯಾಪಿ ಇನ್ 1 ಇಯರ್ ವಿದೌಟ್ ಡೂಯಿಂಗ್ ಎನಿ ವರ್ಕ್. ಐ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಪೆಟ್ಸ್. ನೋಡಿ, ಜನರಿಗೆ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಪ್ರಾಣಿಯಿಂದ ಅಲ್ಲ, ಒಂದು ಮೂಕ ಪ್ರಾಣಿಗಳಿಂದ ನಮ್ಮ ಒಂದು ಏನು ಹೇಳ್ತಾರೆ ಟೆನ್ಷನಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಮೇಡಮ್ ಅವರು ಹೇಳ್ತಿದ್ದಾರೆ. ಮೇಡಮ್, ಒಂದು ನೀವು ಮನೆಯಲ್ಲಿ ಬೆಕ್ಕಿಗಳಿಗೆ ಒಂದು ಒಳ್ಳೆಯ ಫೆಸಿಲಿಟಿಯನ್ನು ಮಾಡಿದಿರಂತೆ. ಅಂದರೆ ಬಂಕರ್ ಬೆಡ್ಗಳನ್ನು ಮಾಡಿದ್ದೀರಿ, ಅವುಗಳಿಗೆ ಫ್ಯಾನ್ಗಳನ್ನು ಇಟ್ಟಿದ್ದೀರಿ, ತುಂಬ ಫೆಸಿಲಿಟಿಯನ್ನು ಮಾಡಿದ್ದೀರಿ. ಒಂದು ಪ್ರೀತಿ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳನ್ನು ಅಷ್ಟು ಚಂದವಾಗಿ ಇಟ್ಕೊಳ್ಳಿಕ್ಕೆ ಮೇಡಮ್ ಅವರು ಫುಲ್ ಒಂದು ಬೆಡ್ಗಳನ್ನು ಹಾಕಿ ಅವುಗಳಿಗೆ ಫ್ಯಾನ್ಗಳನ್ನು ಹಾಕಿ ಸೊ ಇಷ್ಟು ಚಂದ ಮಾಡಿ ನೋಡ್ತಿದ್ದಾರೆ. ಸೊ ನನಗಂತೂ ತುಂಬ ಫೆಸಿಲಿಟಿಗಳನ್ನು ನೋಡಿ ತುಂಬ ಖುಷಿ ಆಯ್ತು. ಯಾಕೆಂದರೆ ಇಂಥ ಸಮಯದಲ್ಲಿ ಮಲಗಲಿಕ್ಕೂ ಜಾಗ ಇಲ್ಲದ ಸಮಯದಲ್ಲಿ ಎಲ್ಲರೂ ಕೆಲವರು ರಸ್ತೆ ಬದಿಗಳಲ್ಲಿ ಮಲ್ಕೊಳ್ತಾರೆ, ಅಲ್ಲ ಬೇರೆ. ಆದರೆ ಪ್ರಾಣಿಗಳಿಗೆ ಅಂತಲೇ ಇವರು ಸ್ಪೆಷಲ್ ಆಗಿ ಬೆಡ್ಗಳನ್ನು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೀವು ಎಷ್ಟು ವರ್ಷದಿಂದ ಇಂಥ ಒಂದು ಅಂದರೆ ಕಾನ್ಸೆಪ್ಟನ್ನು ನಿಮ್ಮ ತಲೆಯಲ್ಲಿ, ಅಂದರೆ ಮುಂಚೆಯಿಂದ ಕೂಡ ನಿಮ್ಮ ಇದರಲ್ಲಿ ಇತ್ತ ಈ ಥರ ಮಾಡಬೇಕಂತ? ನಾನು ಹೇಳಿದರೆ ನೋಡಿ, ಈಗ ಮಳೆಗಾಲದಲ್ಲಿ ಎಸ್ಪೆಷಲಿ ಅವರೆಲ್ಲ ಚಂಡಿ ಆಗ್ತಾರೆ. ಸೊ ಅಲ್ಲೆಲ್ಲೆಲ್ಲೇ ಮಲಗ್ತಾರೆ, ಪಾಪ ಒಂದು ಕಲ್ಲಿನ ಅಡಿಗೆ ಹೋಗಿ ಮಲಗ್ತಾರೆ, ಅದೆಲ್ಲ ನಾನು ನೋಡ್ತಾ ಇದ್ದೆ. ಸೊ ನಾನು ಎವ್ರಿ ಇಯರ್ ನಾನು ಬರುವಾಗ ಬ್ಯಾಂಗ್ಳೂರಿನಲ್ಲಿ ಬರುವಾಗ ಒಂದೊಂದೇ ಆ್ಯಡ್ ಆನ್ ಮಾಡ್ತಾ ಹೋದೆ. ಫಸ್ಟಿಗೆ ಅದು ನಾಯಿದು ಇದಿತ್ತು, ಕೇಜ್ ಇತ್ತು. ಸೊ ನಾಯಲ್ಲಿ ಹೋಗ್ತಿರ್ಲಿಲ್ಲ, ಅಲ್ಲಿಗೆ ಒಂದು ಇಟ್ಟೆ. ಮತ್ತು ನೆಕ್ಸ್ಟ್
ಒಂದೊಂದೇ ಕೆಲಸ ಮಾಡುವಾಗ ಒಂದ್ಸತಿ ಬಂಕರ್ ಬೆಡ್ ಮಾಡಿದೆ, ಯಾಕಂದರೆ ಅದ್ರಲ್ಲಿ ಮಲಗಲಿಕ್ಕೆ ಶುರು ಮಾಡಿತ್ತು. ಬಾಸ್ಕೆಟ್ ಇಟ್ಟೆ, ಬಾಸ್ಕೆಟಲ್ಲಿ ಮಲಗಿಕ್ಕೆ ಶುರು ಮಾಡಿತ್ತು. ಸೊ ನನಗೆ ಮಳೆಗಾಲದಲ್ಲೆಲ್ಲ ಗೊತ್ತಿರ್ಬೋದು ಎಲ್ಲರಿಗೆ, ಸೊ ಇಲ್ಲೆಲ್ಲ ಟರ್ಪಲ್ಲೆಲ್ಲ ಹಾಕೊಂಡು ಸಿಟೌಟ್, ನಾನು ಅದೆಲ್ಲ ನೋಡೋದಿಲ್ಲ, ಗಲೀಜು ಕಾಣ್ತೀವಿ ಮನೆ ಅಂತೇಳಿ. ನಾವಲ್ಲಿ ಒಳಗೆಲ್ಲ ಮಲಗ್ತೇವೆ. ಸೊ ಅವರಿಗೆ ಸಹ ಒಂದು ಒದ್ದೆ ಆಗ್ತಾರೆ, ಬಿಸಿಲು ಬರ್ತದೆ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೇಳುವಾಗಿಲ್ಲ ಪಾಪ. ಅದನ್ನೆಲ್ಲ ನೋಡ್ಕೊಂಡು ನೀವು ಅದಕ್ಕೋಸ್ಕರ ಆ ಥರ ಅವುಗಳು ಇರಬೇಕಂತ. ಅಂದ್ರೆ ಈಗ ಎಲ್ಲರೂ ಪ್ರಾಣಿಗಳಿಗೆ ಈ ರೀತಿ ಒಂದು ಬೆಡ್ಗಳ ಅವುಗಳಿಗೆ ಮಲಗಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದರೆ ಅವುಗಳಿಗೆ ಒಂದು ಎಷ್ಟು ಖುಷಿ ಆಗ್ಬೋದು. ಅದೊಂದು ಬೆಡ್ಡಿಗೆ ನೋಡಿ ಜಸ್ಟ್ ಒಂದು 300 ರುಪೀಸಲ್ಲಿ ನಮಗೆ ನಾಯಿಗೆ ಸಹ ಬೆಡ್ ಇದೆ ನಮ್ಮದು. ಸೊ ಅದು ರಗ್ಗಲ್ಲಿ ಅದೇನು ಕೇಳೋದಿಲ್ಲ. ನಾವು ಮಲಗುವಾಗ ನಮಗೆ ಒಳ್ಳೆ ಬೆಡ್ ಬೇಕು, ನಮಗೆ ಫ್ಯಾನ್ ಬೇಕು, ನಮಗೆ AC ಬೇಕು. ಅವರಿಗೆ ಪಾಪ ಮಾಸ್ಕಿಟೋ ಕಚ್ತದೆ. ಸೊ ನನಗೆ ಅದು ನೋಡುವಾಗ ನನಗೆ ಅವರಿಗೆ ಸಹ ಒಂದು ಹೇಳ್ತಾರೆ ಮನಸ್ಸಲ್ಲಿ, ನನಗೆ ಕಚ್ತಾ ಉಂಟು, ಮಾಸ್ಕಿಟೋ ಕಚ್ತಾ ಉಂಟು. ಅವರು ಸಹ ಒಂದು ಸ್ವಲ್ಪ ಮನಸ್ಸಲ್ಲಿ ಹೇಳ್ತಾರಲ್ಲ, ಐ ಕುಡ್ ಕನೆಕ್ಟ್ ವಿತ್ ದೆಮ್. ಸೊ ನಾನು ಹೇಳಿದಿಲ್ಲ, ನನಗೆ ಅವರಿಗೆ ಸಹ ಒಂದು ಮಾಡಬೇಕು, ಮಾಡಿದರೆ ಎಷ್ಟು ಒಳ್ಳೆ ಮಾಡಿ ಮಲಗ್ತಾರೆ. ಆ ಹ್ಯಾಪಿನೆಸ್ ಉಂಟಲ್ಲ, ನನಗೆ ಒಂದು ಡೈಮಂಡ್ ನೆಕ್ಲೆಸ್ ಕೊಟ್ಟರು ನನಗೆ ಅಷ್ಟು ಖುಷಿ ಆಗಲಿಕ್ಕಿಲ್ಲ. ಇವರದೊಂದು ಖುಷಿಯಲ್ಲಿ ಆ ಬಾಸ್ಕೆಟಲ್ಲಿ ಮಲಗೋದು, ಆ ಬೆಡ್ಡಲ್ಲಿ ಮಲಗೋದೆಲ್ಲ ಮಾಡ್ತಾರಲ್ಲ. ಸೊ ಅದನ್ನು ನೋಡಿ ನನಗೆ ಖುಷಿ ಆಗ್ತದೆ. ನನಗೆ ಇನ್ನೊಬ್ಬರಿಗೋಸ್ಕರ ನಾನು ಇನ್ನೊಬ್ಬರು ಮಾಡಿ ಅಂತ ಸಹ ಹೇಳೋದಿಲ್ಲ. ಅದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಖುಷಿ. ಯಾಕಂದರೆ ಹೀಗೇನೆ ನೋಡಬೇಕು, ಹಾಗೆ ನೋಡ್ರಿ. ಕೆಲವರೆಲ್ಲ ಗೋಣಿ ಹಾಕಿ ಮಲಗಿಸ್ತಾರೆ, ಅದು ಅವರವರ ಖುಷಿ. ಬಟ್ ಅಟ್ಲೀಸ್ಟ್ ಗೋಣಿ ಹಾಕಿದ್ರೆ ಮಲಗಿಸಿ ಪಾಪ. ಅದನ್ನು ಹೊರಗೆ ಮಾತ್ರ ಬಿಡಬೇಡಿ. ಸೊ ನನ್ನ ಲೈಕಿಂಗ್ ಪ್ರಕಾರ ನಾನು ಬೆಡ್ ಇಟ್ಟಿದ್ದಾನೆ ಅವರಿಗೆ, ಅವರದ್ದು ರೂಮ್ ಮಾಡಿದ್ದಾನೆ. ನಾನು ಎಲ್ಲರಿಗೆ ಮಾಡಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ವಿಂಡೋದಲ್ಲಿ ಒಂದು ನಾವು ಪ್ರೊಟೆಕ್ಷನಿಗೆ ನಾವು ಆ್ಯಕ್ಚುಲಿ ಸೀಲ್ ಮಾಡ್ತೇವೆ ವಿಂಡೋಗೆ. ಸೊ ಅದ್ರಲ್ಲೊಂದು ಚಿಕ್ಕ ಕಟ್ ಹಿಡೀರಿ, ಅವ್ರು ಬಂದು ಅದರಲ್ಲಿ ಮಲಗ್ತಾರೆ. ನಾನು ಅಷ್ಟೇ, ನೀವೊಂದು ಚಿಕ್ಕ ಮಾಡುವಾಗ ಈಗ ವಿಂಡೋ ಎಲ್ಲ ಸೆಕ್ಯೂರಿಟಿಗೆ ಎಲ್ಲ ಗ್ರಿಲ್ ಹಾಕ್ತಾರೆ, ಅದಕ್ಕೊಂದು ಚಿಕ್ಕ ಕಟ್ ಹಿಡೀರಿ, ಅದ್ರೊಳಗೆ ಹೋಗಿ ಮಲಗ್ತದೆ. ಅಲ್ಲಿ ಒಂದು ರೂಮ್ ಆಗ್ತದೆ. ನಿಮಗೆ ಬೆಡ್ ಇಡಲಿಕ್ಕೆ ಆಗೋದಿಲ್ಲ, ಒಂದು ಪ್ಲಾಸ್ಟಿಕ್ ಹಿಡೀರಿ, ಅದ್ರಲ್ಲಿ ಮಲಗ್ತದೆ. ಇಷ್ಟೊತ್ತು ವಿದ್ಯಾರಾಣಿ ಮೇಡಮ್ ಅವರು ಅಂದರೆ ಮೂಕ ಜೀವಿಗಳ ಬಗ್ಗೆ ಎಲ್ಲ ಮಾತುಗಳನ್ನು ಹೇಳಿದರು. ಅವುಗಳಿಗೆ ಹೇಗೆ ನಾವು ರಕ್ಷಿಸಬೇಕು, ಅವುಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು, ರಸ್ತೆ ಬದಿಯಲ್ಲಿ ಆ ಮೂಕ ಜೀವಿಗಳನ್ನು ಬಿಡಬೇಡಿ, ಆಮೇಲೆ ಏನಿದ್ರೂ ಒಂದು ಮಳೆಗಾಲದಲ್ಲಿ ಅವುಗಳಿಗೆ ಒಂದು ಒಳಗೆ ಮಲಗುವ ವ್ಯವಸ್ಥೆಯನ್ನು ಮಾಡಿ ಪ್ರಾಣಿಗಳನ್ನು ರಕ್ಷಿಸಿ ಅಂತ ಮೇಡಮ್ ಅವರು ಹೇಳಿದ್ದಾರೆ. ನಮ್ಮ ಸ್ಪಂದನ ಟಿವಿಗೆ ಬಂದು ನೀವು ಎಲ್ಲ ನಿಮ್ಮ ಲೈಫ್ ಜರ್ನಿಯನ್ನು ಹೇಳಿದಿರಿ. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ವಿದ್ಯಾರಾಣಿ ಮೇಡಮ್ ಅವರು ತಮ್ಮ ಜರ್ನಿಯನ್ನು ಎಲ್ಲ ಹೇಳಿದರು, ಲೈಫ್ ಜರ್ನಿಯನ್ನು. ಪ್ರಾಣಿಗಳನ್ನು ಹೇಗೆ ಪ್ರೀತಿ ಮಾಡಬೇಕು, ಪ್ರಾಣಿಗಳಿಗೆ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಅಂದರೆ ಅವುಗಳಿಗೆ ಬಾಯಿ ಬರಲ್ಲ, ಅಂದರೆ ಹೇಳಲಿಕ್ಕೆ ಬರಲ್ಲ, ಅವುಗಳಿಗೆ ಒಂದು ರಕ್ಷಣೆಯನ್ನು ಕೊಡಿ, ಅವುಗಳನ್ನು ಪ್ರೀತಿ ಮಾಡಿ. ಆಮೇಲೆ ಹೇಳಿದರು, ಪ್ರಾಣಿಗಳನ್ನು ಸಾಕೋದ್ರಿಂದ ನಮಗೆ ಬರುವಂಥ ಟೆನ್ಷನ್ ಕೂಡ ದೂರ ಆಗ್ತದೆ ಅಂತ ಹೇಳಿ. ಸೊ ನಾವೆಲ್ಲರೂ ಪ್ರಾಣಿಗಳನ್ನು ರಕ್ಷಿಸುವ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ.